ಉಪ್ಪಳದ ಮಣಿಮುಂಡ ಎಂಬ ಗ್ರಾಮದಲ್ಲಿ ಬ್ರದರ್ಸ್ ಮಣಿಮುಂಡ ಎಂಬ ಸಂಘಟನೆಯು ಯುವಕರನ್ನು ದುಶ್ಚಟಗಳಿಂದ ವಿಮುಕ್ತಿಗೊಳಿಸಿ ವಿದ್ಯಾಭ್ಯಾಸ ಹಾಗೂ ಕ್ರೀಡೆಯತ್ತ ಆಕರ್ಷಿಸಲು ಪ್ರಯತ್ನಿಸುತ್ತಿದೆ. ಇದೀಗ ವಿವಿಧ ಆಟೋಟ ಸ್ಪರ್ಧೆಗಳೊಂದಿಗೆ ನಡೆದಂತ ಮಣಿಮುಂಡ ಫೆಸ್ಟ್ ಭಾನುವಾರದಂದು ಸಮಾಪ್ತಿಗೊಂಡಿತು. ಹೊಸಂಗಡಿ ಜಂಕ್ಷನ್ನಲ್ಲಿ ಮಣಿಮುಂಡ ಫೆಸ್ಟ್ನ ಕೊನೆಯ ಸ್ಪರ್ಧೆಯಾದ ಮಣಿಮುಂಡ ಮ್ಯಾರಥಾನ್ ಓಟವನ್ನು ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎಕೆಎಂ ಅಶ್ರಫ್ ಅವರು ಹಸಿರು ಪತಾಕೆಯನ್ನು ತೋರಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ಸಾಮಾಜಿಕ ಸಾಂಸ್ಕೃತಿಕ ರಂಗದಲ್ಲಿ ವಿದ್ಯಾರ್ಥಿಗಳಾಗಿರುವ ಯುವ ಪ್ರತಿಭೆಗಳನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡಿ ಅವರ ಪ್ರತಿಭೆಗಳನ್ನು ಪ್ರದರ್ಶಿಸಲು ಅವಕಾಶವನ್ನ ಮಾಡಿಕೊಟ್ಟು ದುಶ್ಚಟಗಳತ್ತ ಸಾಗದ ರೀತಿಯಲ್ಲಿ ಉತ್ತಮವಾದ ಮಾಹಿತಿಯನ್ನ ನೀಡಿ ಪ್ರತಿ ವರ್ಷ ನಡೆಸಿಕೊಂಡು ಬರುತ್ತಿರುವ ಮಣಿಮುಂಡ ಫೆಸ್ಟ್ ಇದೀಗ ಜಿಲ್ಲೆಯಲ್ಲೇ ಗಮನ ಸೆಳೆದ ಕಾರ್ಯಕ್ರಮವಾಗಿದೆ ಎಂದರು. ഫുട്ബോളും കമ്പവലി മത്സരവും മെഹന്തി അടക്കമുള്ള കുട്ടികളുടെ റൈഡിംഗ് മത്സരം അടക്കമുള്ള മത്സരത്തോടു കൂടി തുടക്കം കുറിക്കുകയും ഇന്ന് വസങ്കടിയിൽ നിന്ന് ഉപ്പളയിലേക്ക് സിറ്റിസൺ ക്ലബിന്റെ പരിസരത്താണ് സമാപിക്കുന്നത്. ഏറ്റവും നല്ല പ്ലേ കാർഡിലൊക്കെ നമ്മുടെ നാട് ഭയാനകമായി വിദ്യാർത്ഥികളും ചെറുപ്പക്കാരും കീഴ്പ്പെടുന്ന ഡ്രഗ്സിനെതിരെയുള്ള മുദ്രാവാക്യവുമായി നന്മയുടെ മുദ്രാവാക്യവുമായി ബ്രദേഴ്സ് മണിമുണ്ട ഒരു മാരത്തൺ ഓട്ടം സംഘടിപ്പിക്കുമ്പോൾ ബ്ലോക്ക് പഞ്ചായത്ത് പ്രസിഡന്റ് എന്ന നിലയ്ക്ക് നിങ്ങളെ എല്ലാ രീതിയിലും അഭിനന്ദിക്കുന്നു, പ്രശംസിക്കുന്നു. ഏറ്റവും നല്ല പ്രവർത്തനമാണെന്ന് പറയുവാൻ. ಕಾರ್ಯಕ್ರಮಕ್ಕೆ ಸಂಘಟನೆಯ ಅಧ್ಯಕ್ಷ ಅಜೀಂ ಮಣಿಮುಂಡ, ಮೊಹಮ್ಮದ್ ರಫೀಕ್, ಮೊಹಮ್ಮದ್ ಶಬೀರ್, ಜಫರುಲ್ಲಾ, ಜೀಸಾನ್, ಅಬ್ದುಲ್ ಲತೀಫ್, ಅಫ್ರೀದ್, ಶಬೀರ್ ಮೊದಲಾದವರು ನೇತೃತ್ವವನ್ನು ನೀಡಿದ್ರು. ಬಳಿಕ ಹೊಸಂಗಡಿಯಿಂದ ಉಪ್ಪಳ ಸಿಟಿಸನ್ ಕ್ಲಬ್ ತನಕ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮ್ಯಾರಥಾನ್ ಓಟ ನಡೆಯಿತು. ಓಟದಲ್ಲಿ ಸುಮಾರು 50ಕ್ಕಿಂತ ಮಿಕ್ಕ ಓಟಗಾರರು ಸ್ಪರ್ಧಿಸಿದ್ರು. ಫೆಸ್ಟ್ನ ಅಂಗವಾಗಿ 3 ದಿನಗಳಲ್ಲಾಗಿ ಆಫ್ ರೈಡ್ ಬೈಕ್ ರೇಸ್, ಫುಟ್ಬಾಲ್ ಪಂದ್ಯಾಟ, ಹಗ್ಗಜಗ್ಗಾಟ, ಮಕ್ಕಳಿಗೆ ಚಿತ್ರ ಬರೆಯುವ ಸ್ಪರ್ಧೆ, ಮ್ಯೂಸಿಕಲ್ ಚೇರ್ ಮೊದಲಾದ ಸ್ಪರ್ಧೆಗಳು ನಡೆಯಿತು. ಫುಟ್ಬಾಲ್ ಚಾಂಪಿಯನ್ರಾಗಿ ರೈಡರ್ಸ್ ತಂಡ ಟ್ರೋಫಿಯನ್ನ ತನ್ನದಾಗಿಸಿತು. ಹಗ್ಗಜಗ್ಗಾಟದಲ್ಲಿ ಚಾಲೆಂಜರ್ಸ್ ತಂಡ ಟ್ರೋಫಿಯನ್ನ ಪಡೆದುಕೊಂಡಿತು. ಬೈಕ್ ರೈಡ್ ಸ್ಪರ್ಧೆಯಲ್ಲಿ ಮಣಿಮುಂಡ ಬುಲ್ಸ್ ಮೊದಲ ಸ್ಥಾನವನ್ನ ತನ್ನದಾಗಿಸಿತು. ಈ ಬಗ್ಗೆ ವಿ4 ನ್ಯೂಸ್ನೊಂದಿಗೆ ಮಾತನಾಡಿದ ಸಂಘಟನೆಯ ಅಧ್ಯಕ್ಷ ಅಜೀಂ ಮಣಿಮುಂಡ, ಕಳೆದ 26 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಮಣಿಮುಂಡ ಫೆಸ್ಟ್ನಲ್ಲಿ ಯುವಕರನ್ನ ಅದೇ ರೀತಿ ವಿದ್ಯಾರ್ಥಿಗಳನ್ನ ಉತ್ತಮ ಹಾದಿಯತ್ತ ಕೊಂಡೊಯ್ಯಲು ಸಾಧ್ಯವಾಗಿದೆ ಎಂದು ಹೇಳಿದ್ರು. ನಮ್ಮ ಈ ಫೆಸ್ಟಿನ ಮುಖಾಂತರ ನಮ್ಮ ಯುವಕರು, ವಿದ್ಯಾರ್ಥಿಗಳು ಹಾಗೂ ಪುಟಾಣಿ ಮಕ್ಕಳು ಅವರಲ್ಲಿ ಅಡಗಿರುವಂತಹ ಸುಪ್ತ ಪ್ರತಿಭೆಯನ್ನು ಹೊರತರುವಂತಹ ಕೆಲಸವನ್ನು ಮಾಡುವ ಉದ್ದೇಶದಿಂದ ಈ ಫೆಸ್ಟ್ ಅನ್ನು ಹಮ್ಮಿಕೊಂಡಿದ್ದೇವೆ. ಇದರ ಭಾಗವಾಗಿ ಇಲ್ಲಿನ ಹೆಂಗಸರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿನಿಯರಿಗೆ ಅವರಿಗೂ ಕೂಡ ಮೆಹಂದಿ ಡಿಸೈನಿಂಗ್ ಹಾಗೂ ಫ್ಲವರ್ ಡಿಸೈನಿಂಗ್ ಕಾಂಪಿಟಿಷನ್ ಅನ್ನು ನಡೆಸುತ್ತಿದ್ದೇವೆ. ವಿದ್ಯಾರ್ಥಿಗಳನ್ನು ಅವರ ವಿದ್ಯಾಭ್ಯಾಸ ರಂಗದಲ್ಲಿ ಮೇಲಕ್ಕೆತ್ತಲು ರೀಡಿಂಗ್ ಕಾಂಪಿಟಿಷನ್, ಹ್ಯಾಂಡ್ ರೈಟಿಂಗ್ ಕಾಂಪಿಟಿಷನ್, ಡ್ರಾಯಿಂಗ್ ಕಾಂಪಿಟಿಷನ್ ಮುಂತಾದ ಕಾಂಪಿಟಿಷನ್ ಅನ್ನು ನಡೆಸಿದ್ದೇವೆ. ಸ್ಟಾರ್ ಆಫ್ ಮಣಿಮುಂಡವಾಗಿ ಮೆರೆದ ಉರ್ದು ಭಾಷಿಕನಾದ ಮೊಹಮ್ಮದ್ ಸಫ್ವಾನ್ ವಿ4 ನ್ಯೂಸ್ನೊಂದಿಗೆ ಮಾತನಾಡಿ, ನಾನು ಹುಟ್ಟುವುದಕ್ಕಿಂತ ಮೊದಲೇ ಮಣಿಮುಂಡ ಫೆಸ್ಟ್ ನಡೆಯುತ್ತಿದೆ. ನಾನು ಕಳೆದ 2 ವರ್ಷಗಳಿಂದ ಸ್ಟಾರ್ ಆಫ್ ಮಣಿಮುಂಡವಾಗುತ್ತಿದ್ದೇನೆ. 2018ರಲ್ಲೂ ಮಿಂಚಿ ಹ್ಯಾಟ್ರಿಕ್ ಪಡೆಯುವ ಆಸೆ ಇದೆ ಎಂದು ಹೇಳಿದ್ರು. ये फेस्ट पिछले 27 साल से चल रहा है और उस टाइम मैं पैदा भी नहीं हुआ था. मैं मैराथन में फर्स्ट प्राइज मिला मुझे और पिछले बार मैं मणिमुंडा का स्टार था और इस बार भी मैं स्टार बनने का कोशिश करूँगा. और हमारी टीम राइडर्स मणिमुंडा है और मैं हमारी टीम को जीतने के लिए पूरी कोशिश करूँगा. और हमारी मणिमुंडा का प्रेसिडेंट अजीम भाई है जो ब्रदर्स मणिमुंडा के इस फेस्ट में बहुत कामयाबी कर रहे हैं. रहमान उद्यावरा ವಿ4 ನ್ಯೂಸ್ 24/7 ಮಂಜೇಶ್ವರ.